ಎಚ್.ಡಿ. ಕೋಟೆ ತಾಲೂಕಿನಲ್ಲಿ ಹೆಜ್ಜೆಹಣ್ಣು ದಾಳಿಗೆ 3 ರೈತರು ಗಂಭೀರ ಗಾಯಗೊಂಡಿರುವ ಘಟನೆ ಪಟ್ಟಣದ ತಾಲೂಕು ಆಡಳಿತ ಭವನದ ಆವರಣದಲ್ಲಿ ನಡೆದಿದೆ. ಇಟ್ನಾ ಗ್ರಾಮದ ದೊಡ್ಡಸಿದ್ದನಾಯಕ, ಕಾರಹುಂಡಿ ಗ್ರಾಮದ ಬಸಪ್ಪ ಹಾಗೂ ಲಕ್ಷ್ಮಣ್ ಸಿಂಗ್ ಗಂಭೀರವಾಗಿ ಗಾಯಗೊಂಡಿದ್ದು ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಎಚ್.ಡಿ. ಕೋಟೆ ತಾಲೂಕು ಆಡಳಿತ ಭವನಕ್ಕೆ ಖಾತೆ ಹಾಗೂ ಇನ್ನಿತರ ಕೆಲಸಕ್ಕೆ ಬಂದ ರೈತರು ತಮ್ಮ ಕೆಲಸದ ನಿಮಿತ್ತ ಕಚೇರಿಗೆ ತೆರಳಿ ಕೆಲಸ ಮುಗಿಸಿಕೊಂಡು ಕಚೇರಿ ಹೊರಗಡೆ ಕುಳಿತಿರುವಾಗ ಆಡಳಿತ ಭವನದ ಕಟ್ಟಡದಲ್ಲಿ ಕಟ್ಟಿದ್ದ ಹೆಜ್ಜೆಹಣ್ಣು ಹುಳುಗಳು ಏಕಾಏಕಿ ಗೂಡಿನಿಂದ ಹೊರಬಂದು ತಾಲೂಕು ಕಚೇರಿ ಒಳಗಡೆ ನುಗ್ಗಿವೆ. ಈ ಸಂದರ್ಭದಲ್ಲಿ ಅಡ್ಡ ಬಂದ ಹಲವರ ಮೇಲೆ ಹೆಜ್ಜೆಹಣ್ಣುಗಳು ದಾಳಿ ಮಾಡಿವೆ. ಇದರಲ್ಲಿ 3ರಿಗೆ ಹೆಚ್ಚು ಕಡಿತಗಳಾಗಿದ್ದು ಇದರಿಂದ ನಿತ್ರಾಣಗೊಂಡ ರೈತರು ಕೆಳಗೆ ಬಿದ್ದಿದ್ದಾರೆ. ತಕ್ಷಣ ರೈತರು ಹಾಗೂ ಕಚೇರಿ ಸಿಬ್ಬಂದಿಗಳು ಸಹಾಯಕ್ಕೆ ಬಂದು ಆಸ್ಪತ್ರೆಗೆ ಸೇರಿಸಲು ನೆರವಾದರು. ವೈದ್ಯರು 3ರಿಗೆ ಚಿಕಿತ್ಸೆ ನೀಡಿದ್ದು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಎಂದು ಮಾಹಿತಿ ನೀಡಿದ್ದಾರೆ. ಸ್ಥಳಕ್ಕೆ ಅಗ್ನಿಶಾಮಕ ದಳ ಸಿಬ್ಬಂದಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಅಷ್ಟರಲ್ಲೇ ಹೆಜ್ಜೆಹಣ್ಣುಗಳು ಶಾಂತವಾಗಿದ್ದವು. ಹೆಜ್ಜೆಹಣ್ಣು ಹುಳುಗಳು ದಾಳಿ ಮಾಡಿದ ಘಟನೆ ಗಮನಕ್ಕೆ ಬಂದಿದ್ದು 2 ದಿನ ಕಚೇರಿ ರಜೆ ಇರುವ ಕಾರಣ ಜೇನು ಹಳಿಯುವವರನ್ನು ಕರೆಸಿ ಜೇನು ತೆರವುಗೊಳಿಸಲು ಕ್ರಮ ವಹಿಸಲಾಗುತ್ತದೆ ಎಂದು ತಹಶೀಲ್ದಾರ್ ರತ್ನಾಂಬಿಕಾ ತಿಳಿಸಿದರು. ವರದಿ ಮಾಲಾರ ಮಹದೇವಸ್ವಾಮಿ. ಗೌರ್ಮೆಂಟ್ ಹಾಸ್ಪಿಟಲ್ ಎತ್ತ ನಿಂತಿದ್ರಿ Yeah.